ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕೆಲವು ಕಾಂಗ್ರೆಸ್ ಮುಖಂಡರು ಪಕ್ಷವನ್ನು ತೊರೆದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ನೇತೃತ್ವದಲ್ಲಿ ಪಟ್ಟಣದ ಹೊರವಲಯದಲ್ಲಿರುವ ನವೀನ್ ಕಂಫರ್ಟ್ನ ಮೀಟಿಂಗ್ ಹಾಲ್ನಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಸ್ವಾಗತಿಸಿ ನಂತರ ಮಾತನಾಡಿದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ರವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ವೇಳೆಯಲ್ಲಿ ಅವರ ಸರ್ಕಾರವು ರೈತರ ಹಾಗೂ ನೊಂದವರ ಪರವಾಗಿ ಹೆಚ್ಚಿನ ಕೆಲಸ ಮಾಡಿದೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಹೆಚ್ಚಿನ ಸ್ಥಾನ ಗಳಿಸುವಂತೆ ನಾಡಿನ ಜನತೆ ಆಶೀರ್ವದಿಸಿ ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಆಗ ಕುಮಾರಸ್ವಾಮಿಯವರು ರೈತರ, ಕೂಲಿ ಕಾರ್ಮಿಕರ ಹಾಗೂ ಬಡ ಕುಟುಂಬಗಳ ಅಭಿವೃದ್ಧಿಯ ಕಡೆಗೆ ಶ್ರಮಿಸಲು ಸಹಕಾರಿಯಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷ ಹನುಮಂತರಾಯಪ್ಪ, ವಿಎಸ್ಎಸ್ಎನ್ ಅಧ್ಯಕ್ಷ ನಾರಾಯಣ್, ಕುಮಾರಣ್ಣ, ಮಂಜುನಾಥ್, ಪ್ರಸನ್ನಕುಮಾರ್, ರಾಮಾಂಜನೇಯ ಇನ್ನು ಮುಂತಾದ ಹಿರಿಯ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಪಕ್ಷದ ಬಾವುಟ ಹಿಡಿದು ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗಪ್ಪ, ಪಕ್ಷದ ತಾಲೂಕು ಕಾರ್ಯಾಧ್ಯಕ್ಷ ನರಸಿಂಹರಾಜು, ಕೊಳಾಲ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವರಾಮಯ್ಯ, ಮುಖಂಡರಾದ ಸಿದ್ದಮಲ್ಲಪ್ಪ, ಲಕ್ಷ್ಮೀಶ್, ರಮೇಶ್, ಕಾಮರಾಜ್, ಕಾಕಿ ಮಲ್ಲಯ್ಯ ಮತ್ತು ಪಕ್ಷದ ಹಲವು ಮುಖಂಡರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಈ ಪಕ್ಷವನ್ನು, ಜೆಡಿಎಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡು ಈ ರಾಜ್ಯದ ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಏನು ರೂಪಿಸ್ತಾ ಇದ್ದಾರೆ, ಅವರಿಗೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ರೈತರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ನಮ್ಮ ವಿಕಲಚೇತನ ಬಂಧುಗಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ಇವತ್ತು ಕುಮಾರಣ್ಣನವ್ರನ್ನ ಮತ್ತೆ ಮುಖ್ಯಮಂತ್ರಿಯಾಗಿ ನಾವು ನೋಡಬೇಕು ಅಂತೇಳಿ ಏನು ಆಸೆ ಪಡ್ತಾ ಇದ್ದಾರೆ. ಆ ಒಂದು ಆಸೆಯನ್ನು ನೆರವೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರುಗಳು ತಾವೆಲ್ಲ ಏನಿದ್ದೀರಾ, ನಿಜವಾಗ್ಲೂ ಕೂಡ ತಮ್ಮ ಶಕ್ತಿ, ತಮ್ಮ ಏನು ಪಕ್ಷವನ್ನ ಸಂಘಟಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶ್ರಮ ಏನಿದೆ ಪಕ್ಷಕ್ಕೆ, ಅದು ನಿಜವಾಗ್ಲೂ ಕೂಡ ಈ ಒಂದು ಚುನಾವಣೆಯಲ್ಲಿ ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮೆಲ್ಲರ ಹೋರಾಟ ಏನಿದೆ ಅದು ನಿಜವಾಗ್ಲೂ ಫಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡ್ತಾ ಹೇಳೋದು, ಬಹುಶಃ ಯಾವುದೋ ಒಂದು ಅನಿವಾರ್ಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಹುಶಃ ಬೇರೆ ರೀತಿಯ ಏನೋ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತು ನಾವು ಪಕ್ಷದಲ್ಲಿ ಮಾನಸಿಕವಾಗಿ ನಾನು ಪಕ್ಷದಲ್ಲೇ ಇದ್ದೆ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ನಾಗರಾಜ್ ಅವರು ಈ ಹಿಂದಿನದಲ್ಲೂ ಕೂಡ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಪಕ್ಷದ ಸಂಘಟನೆಯಲ್ಲಿ ತಮ್ಮನ್ನು ತಾವು ಬಹಳ ವರ್ಷಗಳಿಂದ ತೊಡಗಿಸ್ಕೊಂಡು ಬಂದವರು. ಅವರು ಇವತ್ತು ಮತ್ತೆ ನಮ್ಮ ಜೊತೆ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿದೆ, ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತಂದಿದೆ ಅಂತಕ್ಕಂಥ ಮಾತು. ನಾವು ನಿಮ್ಮನ್ನು ಕೈ ಹಿಡಿದಿದ್ದೀವಿ ನಾವು ನಂಬಿಕೆ ಇದ್ದರೆ, ಮುಂದೆ ನಿಮ್ಮನ್ನು ಕೈ ಹಿಡಿತೀವಿ ನಂಬಿಕೆ ಇದ್ದರೆ ನಮ್ಮ ಜೊತೆ ಬಂದು ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡು ನಿಮ್ಮ ಸೇವೆ ಮಾಡಬೇಕು ಅಂತ ಒಂದೇ ಒಂದು ಮಾತು ಅಂದಿದ್ದಕ್ಕೆ ನಮ್ಮ ತೋವಿನಕೆರೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಸಹ ವಿವಿಧ ಹನುಮಂತರಾಯಪ್ಪರು ನಮ್ಮ ಜೊತೆ ಬಂದಿದ್ದಾರೆ. ಅವರು ಸಹಕಾರ ಮಾಡ್ತಾರೆ. ಒಂದು ಪಕ್ಷದ ಒಂದು ಇದಕ್ಕೆ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಸಹ ನನ್ನಿಂದ ಯಾವುದೋ ಲೋಪ ಆದರೂ ಸಹ ನಾನು ಮತ್ತೆ ಯಾವುದೇ ಒಂದು ಅಚಾತುರಕ್ಕೆ ಅವಕಾಶ ಕೊಡದಂತೆ ಎಲ್ಲರೂ ನಡೆಸ್ಕೊಳ್ತೀನಿ. ಈ ಒಂದು ಜೆಡಿಎಸ್ನ ಅಸ್ತಿತ್ವವನ್ನು ನನ್ನ ಕೈಲಾದಷ್ಟು ಸಹ ಉಳಿಸ್ಕೊಂಡು ನಿಮ್ಮೆಲ್ಲರಿಗೂ ಏನು ಇವತ್ತು ನನ್ನನ್ನು ಅಭೂತಪೂರ್ವಕವಾಗಿ ಭಾಳ ಆತ್ಮೀಯತೆಯಿಂದ ಬರಮಾಡ್ಕೊಂಡಿದ್ದೀನಿ. ನಿಮ್ಮ ಒಂದು ಈ ಬರುವಿಕೆಗೆ ಯಾವುದೇ ಚ್ಯುತಿ ಬರದಂತೆ ನನ್ನ ಕೈಲಾದ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ, ನನ್ನನ್ನು ಗುರುತಿಸಿದ್ದೀರಿ. ನಾನು ಸಹ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನದಿಂದ ಹಿಡ್ಕೊಂಡು ಪಕ್ಷದಲ್ಲಿ ಕೊಡ್ತಕ್ಕಂಥ ಒಂದು ನನಗೆ ಒಂದು ಜವಾಬ್ದಾರಿಯಿಂದ ಪಕ್ಷ ಮುನ್ನಡೆಸೋದಕ್ಕೆ ನನಗೆ ಯಾವುದೇ ಆಮೇಲೆ ಹೇಳಿದ್ದೀನಿ, ನನಗೆ ಯಾವುದೇ ಹುದ್ದೆ ಇನ್ನೊಂದು ಯಾವುದೂ ಬೇಕಿಲ್ಲ. ನಾನು ಬರೀ ಜನತಾದಳದ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮಾಡಿ ಎಲ್ಲ ಹೋಗೋಣ ಬಂದಿಂದ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಅರಿವಿಲ್ದಂಗೆ ಒಂದು ಕ್ಷಣ, ಒಂದು ಸೆಕೆಂಡು ತಪ್ಪು ಮಾಡಿದ್ದಕ್ಕೋಸ್ಕರ ನಾನು ಒಂದು 20 ತಿಂಗಳು ನಾನು ಬಹಳ ಸೂಕ್ಷ್ಮವಾಗಿ ಒಂದು ವೇದನೆಯನ್ನು ಅನುಭವಿಸಿದ್ದೀನಿ. ಆ ಒಂದು ತಪ್ಪಿಗಲ್ಲ, ಆ ಒಂದು ಘಟನೆಗೆ
ನಾನು ಅಷ್ಟೇ ಒಂದು 10 ಕಡೆಗೂ ಅಷ್ಟೇ ನಾನು 20 ತಿಂಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಅಟೆಂಡ್ ಆಗಿಲ್ಲ. 20 ತಿಂಗಳಲ್ಲಿ ನಾನು ಆ ಪಕ್ಷದ ಬಾವುಟನೇ ಇರಲಿಲ್ಲ. ನಾನು ಇಡೀ ಜೀವಮಾನದಲ್ಲಿ ನಾನು ವೋಟ್ ಹಾಕಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ಗೆ ನಾನು ವೋಟ್ ಹಾಕಿಲ್ಲ. ಆದ್ದರಿಂದ ಇಂಥ ಕುಮಾರಸ್ವಾಮಿಯವರು, ಇಂಥ ದೇವೇಗೌಡರು, ಇಂಥ ಜನಪರ ಕಾಳಜಿ ಇರ್ತಕ್ಕಂತಹ ನಮ್ಮ ಮಾಜಿ ಶಾಸಕರನ್ನು ಇವನ್ನೆಲ್ಲ ಬಿಟ್ಟು ರಾಜಕಾರಣ ಮಾಡುವಂಥ ಒಂದು ಶಕ್ತಿಯ ಅವಶ್ಯಕತೆ ನನಗಿಲ್ಲ. ಇವತ್ತು ಅಲ್ಲಿಗೆ ಏನವರು ನಾವು ಕರ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ರಲ್ಲ, ಅವರು ನನಗೇನು ಮಾಡಿದ್ರು, ಅವ್ರನ್ನ ಸೇರ್ಪಡೆ ಮಾಡ್ಕೊಬೇಕು ಅನ್ನೋ ಒಂದು ಕಾರ್ಯಕ್ರಮ ಇವತ್ತೇನಿಲ್ಲ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಸೇರ್ಪಡೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಕಾರಣಾಂತರದಿಂದ ಗೊಂದಲದ ವಾತಾವರಣದಲ್ಲಿ ಅವರು ಒಂದು ಪಕ್ಷಕ್ಕೆ ಹೋದಂಥ ಸಂದರ್ಭ ಅಷ್ಟೇನೆ. ಆದ್ರೂ ಅದರಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದರೆ, ಅವರು ಗೆದ್ದು ಗ್ರಾಮ ಪಂಚಾಯತಿ ಸದಸ್ಯರಾಗಿ 1,000 ಜನ ಪ್ರತಿನಿಧಿಸಂಥ ಸದಸ್ಯರಾಗಿ ಒಂದು ಪಕ್ಷಕ್ಕೆ ಹೋಗಿದ್ರು. ಇವತ್ತು ಅದೇ ತೋರುಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುಮಾರು 12ರಿಂದ 13,000 ಜನರನ್ನು ಪ್ರತಿನಿಧಿಸಂಥ ಒಂದು ತೋರುಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮತ್ತೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಾಗಿ ನನ್ನ ಎಲ್ಲ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತರ ಪರವಾಗಿ